guys, ma. Tada. Ada doja. Okay. Lalu kucing apa? Okay, sure. Hey guys, ಮಾತಿರಲ್ಲ ಗಡಿ ನಡೆದತ್ತು ಹೊಸ ವ್ಲಾಗ್ ಸ್ವಾಗತ. ಸೊ ಎಂಚೊಂದು ಗೈಸ್ ಒಂದು ಲುಕ್ ಫೈನ್ ಆತ ನಿಮಗೆ ಇಷ್ಟ ಅನ್ನೋದು ಇನ್ನೊಂದಿಲ್ಲ. ಸೊ ಹೆಲೋ ಗೈಸ್, ಮಾತಿರಲ್ಲ ಗಡಿ ನಡೆದತ್ತು ಹೊಸ ವ್ಲಾಗ್ ಸ್ವಾಗತ. ಟಾಪ್ ಗಾಡಿಲಿ ಮುಲ್ಪನ ಮಾತು ಅರೇಬಿಯನ್ ಹಿಂದೆ ಎಂದು ರಾಜೆ ನಮ್ಮ ಗೈಸ್ ಒಂದು ಅರೇಬಿಯನ್ ಕಿಂಗ್ ದುಬೈದ ಕಿಂಗ್ ಅಂತ ಗೈಸ್ ಯಾನ್ ಎಕ್ಸ್ಪೋ 2022 ಪಂಡ 2022 ಸೊ ಮುಲ್ಪ ನಮ್ಮ ಮಾತ ಪೆವಿಲಿಯನ್ಸ್ ಮತ್ತು ಪೋಯ್ ಬಂದು ಪ್ಲಾನ್ ಮಾಡ್ತದ. ಸೊ ಎಕ್ಸ್ಪೋದ ಬಗ್ಗೆ ನಿಮಗೆ ಗೊತ್ತಿನ ಗೈಸ್ ನಿಮಗೆ ಗೂಗಲ್ ಬಂದು ತೋಲಿ ಎಕ್ಸ್ಪೋ ಉಂಡ ದಾದ ಪಂಡದು ನಮ್ಮ ಲಾಸ್ಟ್ ಟೈಮ್ ಇವೆಂಟ್ ಟೈನಲ್ಲಿ ಎಕ್ಸ್ಪೋ ಡೆಪ್ಪಿಲಿನಲ್ಲಿಕ್ಕೆ. ಸೊ ಇನಿ ಎಕ್ಸ್ಪೋರ್ಟ್ ನಮ್ಮ ಫಸ್ಟಿಗೆ ನಮ್ಮ ಇಂಡಿಯಾಗೆ ಹೋಗೋದಿಲ್ಲ. ಸೊ ಇಂಡಿಯನ್ ಪೆವಿಲಿಯನ್ ಹೋದು ಅಲ್ಲಿ ಬೇತೆ ಪೆವಿಲಿಯನ್ಸ್ ಮತ್ತು ಪೋಯರುಂಡು. ಸೊ ಶಾರ್ಟ್ ಆದ ಬಂದ್ಪಂಡ ಪೆವಿಲಿಯನ್ಸ್ ಪಂಡದಾದ ಪಂಡ. ಸೊ ಈ ಎಕ್ಸ್ಪೋ ಪಂಡದಾದ ಪಂಡ ಎಕ್ಸ್ಪೋಜರ್ ಪಂಡ ಪ್ರತಿ ಕಂಟ್ರಿ ದಕ್ಕಲು ಅಕ್ಕಲಕ್ಕಲ್ನ ದಾದ ಪನ್ಪುನು ಒಂಜಿ ಸಪೋಸ್ ಇಂಡಿಯಾದ ನೆಕ್ಸ್ಟ್ ಫ್ಯೂಚರ್ ದಾದ ಬೊಕ್ಕ ಇಂಡಿಯಾದ ಕಲ್ಚರ್ಸ್ ದಾದ ಐನು ಮಾತ್ರ ಒಂಜಿ ಶೋಕೇಸ್ ಪನ್ಪುಲೆಗ ಅಂಚನೆ ಬೇತೆ ಕಂಟ್ರಿ ದಕ್ಕಲು ಅಕ್ಕಲಕ್ಕಲ್ನ ದಾದ ಪನ್ಪುನು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮತ್ತೆ ಪನ್ಪುನೇನು ಎಕ್ಸ್ಪೋ ಅಂತ ಪನ್ಪೇರು ಪಂಡ ಎಕ್ಸ್ಪೋಸಿಂಗ್ ಅತನ ದಾದ ಒಂದು ಎಕ್ಸಿಬಿಷನ್ ಅಂಚ ಪನ್ಪೇರ ತವೆ. ಸೊ ನೆಕ್ ಮಸ್ತ್ ಖರ್ಚು ಮಲ್ದೇರು ಸಾಧಾರಣ ಒಂದು ಏತೋ ಎಕರೆ ಜಾಕೆಟ್ ಉಂಡು ನೆಟ್ಟು ಉಲಾಯಿ ಬೋರ್ಡ್ ಮನೆ ಬಸ್ ಸಿಸ್ಟಮ್ ಅವು ಒಂದು ಮಾತ ಉಂಡು. ಸಾಧಾರಣ 200 ಒಂಜಿ ಪೆವಿಲಿಯನ್ ದನ್ನ ಇತ್ತು ಎಕ್ಸಿಸ್ಟಿಂಗ್ ಉಂಡು ಪಂಡ 191 ನೇಷನ್ಸ್ ದ ಅಂಚ ಓಕೆನಾ. ಸೊ ಮಾತೆಕ್ಲ ಒಂಜಿ ದಿನ ಪೋಯರೆ ಮಾತ ಆಪುಜಿ ಅನಂಚ ಒಂಚೂರು ಸೆಲೆಕ್ಟೆಡ್ ಪೆವಿಲಿಯನ್ಸ್ ಮಾತ ದೀತೆ ಐಕ್ ಮಾತ ನಿಕ್ಲಿಗೆ ಹೋದ ಐತಿನ ನಿಕ್ಲಿಗೆ ತೋಜಾಡೋದು ಪ್ಲಾನ್ ಮಾಡಿದೆ. ಅಂಚೆನೆ ಈತೇನು ಬನ್ನಾಗಿತ್ತೆ ಕಾಂಡೆ ಟೈಮ್ 10 o'clock. ಸೊ ಏನು ಕತ್ತಲೆ 10 ಮುಟ್ಟ ಮೂಲೆ ಉಪ್ಪು ಹೆಂಗೆ ಕೇತಾಪನ ಅದು ಕವರ್ ಮಲ್ಪೆ ಬೊಕ್ಕ ಎಂಚ ಪಂಡ ಕತ್ತಲಿಗೆ ನಿಕ್ಲಿಗೆ ಎಡ್ಡೆ ಅಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾತಾಪುಣ ಒಂಜಿ ಪೆವಿಲಿಯನ್ ಎಡ್ಡೆತ್ತಿನ ಪೂರ ಪಾಡುವೆ. ಓಕೆ ಸ್ಟೇ ಟ್ಯೂನ್ ಏನು ಒಟ್ಟಿಗೆ ನೊಪ್ಪಲೆ ವ್ಲಾಗ್ ಸುರು ಕೇರ್ ಬತ್ತೀರಿ ಮಾತಿರಿಗಳ ಸ್ವಾಗತ ದಗಡ್ ನಡೆದತ್ತು ವ್ಲಾಗ್ಸ್ಗೆ ಮೊಕ್ಕ ಸಬ್ಸ್ಕ್ರೈಬ್ ಮಲ್ತು ಬಿಡ್ಲೆ ಅಂಚನೆ ಪ್ರತಿ ಇದು ತೂಪನೆಗೆ ತುಂಬೆ ನೀನು ಲೈಕ್ ಮಲ್ತು ಬಿಡ್ಲಿಕ್ಕೆ ಜಯ ಪಂಡ ನಿಕ್ಲಿಗೆ ಒಂದು ಇಂಟ್ರೆಸ್ಟಿಂಗ್ ಅದು ಪುಂಡು. ಓಕೆ ಸೊ ಸ್ಟೇ ಟ್ಯೂನ್ ವಿತ್ ಮೀ. ಸೊ ಗಾಯ್ಸ್ ನಮ್ಮ ಪೆವಿಲಿಯನ್ಗೆ ಪೋಪನೆಗೆ ದುಂಬು ಮೂರೊಂಜಿ ಪರ್ಚೇಸ್ ಮಲ್ಬೇಕು ಅದ ಪಂಡ ಒಂಜಿ ಪಾಸ್ಪೋರ್ಟ್ ದಯ ಪಂಡ ನಿಕ್ಲಿಗೆ ಓಡಾಡಿ ಪೆವಿಲಿಯನ್ ಪೋಪರ್ ಅಲ್ಪ ಸೀಲ್ ಪಾಡ್ದು ಕೊಡ್ಪೇರು ಪಂಡ ಅಲ್ಪ ಒಂಜಿ ಸ್ಟ್ಯಾಂಪ್ ಬೇಕು ಅವ್ನು ನಿಕ್ಲಿಗೆ ಒಂಜಿ ದಾದ ಬಂದ್ಕೊಂಡು ದೆತ್ತಿದೀವಲ್ಲಿ ನಿಕ್ಲ ಒಂಜಿ ಅಚೀವ್ಮೆಂಟ್ ಅದೇ ಗೈಸ್ ಒಂದು ಎಕ್ಸ್ಪೋಗೆ ಹೋದು ನಿಕ್ಲ ಒಂಜಿ ಅಂದ ಮತ್ತೆ ಎತ್ತರ ಬಂದು. ಓಕೆ ಸೊ ಮುಲ್ಕೇನ್ಗ ನಮ್ಮ ಫೈನ್ ಸೊ ಗೈಸ್ ಅಂದ್ರೆ ತುಲಿ ಪಾಸ್ಪೋರ್ಟ್ ಇಂಚು ಒಪ್ಪುಂಡು ನಿಕ್ಲ ಒಂದಿತ್ತು ಮುಲ್ಪ ನೆತ್ತೋలేదు ಎಕ್ಸ್ಪೋದ ಟೈಪ್ ದ ಪಾಸ್ಪೋರ್ಟ್. ಸೊ ನೆಟ್ ನಿಕ್ಲಿಗೆ ಪುದರ್ ಮತ್ತೆ ಬರೆಯೋನಲ್ಲಿ ಬರೆದು ಮುಳ್ಳು ಈ ಒಂದು ಶೀಟ್ಸ್ ಒಪ್ಪುಣಕ್ಕೆ ಶೀಟ್ಸ್ ಇಟ್ಟು ನಿಕ್ಲಿಗೆ ಪೆವಿಲಿಯನ್ ಬೋರ್ಡ್ ಐತೆ ಸೀಲ್ ಪಾಡ್ದು ಕೊಡ್ತೀರಿ ಒಂದೊಂದು ಶೀಟ್ ರೆಡ್ ಬೋರ್ಡ್ ಪಾಡೋನಲ್ಲಿ. ಯಾಕೆ ರೆಡ್ ಇರುತ್ತೆ ಐ ಥಿಂಕ್ ಇಟ್ಸ್ 20 dirhams ರೈಟ್. ಒನ್ ಬುಕ್ ಕಾಸ್ಟ್ 20 dirhams. 1 dirham ಪಂಡ ನಿಕ್ಲಿಗೆ ಅವೇ ಒಂಜಿ ಬುಕ್ಕಿಗೆ 400 ರೂಪಾಯಿ 800 ರೂಪಾಯಿ ಮಾತ್ರ ಒಂದು ನಿಕ್ಲಿಗೆ ಇನ್ವೆಸ್ಟ್ ಮಂತನಲ್ಲ ನಿಕ್ಲಿಗೆ ಒಂದೊಂದು ಲೈಫ್ ಟೈಮ್ ನಿಕ್ಲಿಗೆ ನೆನಪಿದೆಯೋ ಗೈಸ್ ನಿಕ್ಲಿ ಪೋಯಿನ ಪೆವಿಲಿಯನ್ ಪೂರ ತೂಣ ನಿಕ್ಲಿಗೆ ಆಯ್ತು ಒಂಜಿ ಸ್ಟ್ಯಾಂಪ್ ಇಟ್ಕೊಂಡು ಅದೇ ಗುಡ್ ಥಿಂಗ್ ಅದ ಮೆಮೊರೀಸ್ ನಮ್ಮ ಪಕ್ಕದಿದೆ ನೋಡಪ್ಪ. ಸೊ ಒಂದು ನಾವು ಒಟ್ಟಿಗೆ ನಾವು ಹೋಗಿ ಪೆವಿಲಿಯನ್ ಪೋಪೆ ಅಲ್ಪದ ಸೀಲ್ನಿಗೆ ಪಾಡೋಂತ. ಸೊ ನಿಕ್ಲಿಗೆ ತೋಲಿ ಗೈಸ್ ಒಂದು ಇಂಡಿಯನ್ ಪೆವಿಲಿಯನ್ ಗೈಸ್ ಪೆವಿಲಿಯನ್ ಎಂಟ್ರೆನ್ಸ್ ಬರೋದಿಲ್ಲ. ಸೊ ಮೂಲ ನಿಕ್ಲಿಗೆ ಎಂಟ್ರೆನ್ಸ್ ತೋಲಿ ನಮಸ್ತೆ ಗ್ರೀಟ್ ಬಂದಿದ್ದೇವೆ. ಹಾಯ್ ನಮಸ್ತೆ. ಸೊ ಒಂದು ಇಂಡಿಯನ್ ಪೆವಿಲಿಯನ್ದ ಎಂಟ್ರೆನ್ಸ್. ಸೊ ಮುಲ್ತುದು ನಿಕ್ಲಿಗೆ ತೋಲಿ ನಮ್ಮ ಮುಲ್ತು ಶುರು ಮಾಡ್ಬೋದ. ಲೆಟ್ ಸ್ಟಾರ್ಟ್ ಫ್ರಮ್ ದಟ್ ಸೈಡ್. ಸೊ ನೆಕ್ಸ್ಟ್ Mongolian. So what is this concept about? It's actually the satellite, the Mongolian. I'm sure you heard of Mongolian. Yes. So we have this projection going on. We show the journey of Mongolia. Okay. So we can see it right now? So we can see it? Yeah, this is the projection. And this one, for the tab is for the AR. AR is augmented reality. Okay. It shows how the rocket was launched and how the satellite was set up in the outer space. Okay. 5, 4, 3, 2, 1, 0. Ignition. Liftoff.
Okay. Thank you. Thank you. And good name? Bye. Your good name? Jannat. Okay. And you're from? West Bengal. Okay. India. ಗೈಸ್ ಮೂಲ ನಮ್ಮ ವೇದಸ್ದ ಬಗ್ಗೆ ಎಕ್ಸ್ಪ್ಲನೇಷನ್ ಅವನೊಂದು ಇಯರ್ಫೋನ್ ಬದ್ದು ಕೇಳೊಂದಿಲ್ಲ ದಾದ ಅವನೊಂದು ತಂದು ಸೊ ಗೈಸ್ ನಿಕ್ಲಿಗೆ ಮೂಲ ತೂಲಿ ನೆಟ್ ಎಂಚ ಪಂಡ ನಿಕ್ಲಿಗೆ ಕಂಪ್ಲೀಟ್ ನಮ್ಮ ಇಂಡಿಯಾದ ಅಚೀವ್ಮೆಂಟ್ಸ್ ಬಗ್ಗೆ ಪಾಡ್ದೇರು ನಿಕ್ಲಿಗೆ ರಾಕೆಟ್ ಲಾಂಚಿಂಗ್ ಟೈಮ್ಡ್ ಇನ್ನೇನು ಪೂರ ಲಾಂಚ್ ಮಲ್ದೇರು ಬಂದು ಮಾತ್ರ ಮೂಲ ತುಲೆ ನಮಗೊಂದು ಪ್ರೌಡ್ ಮೂಮೆಂಟ್ ಅದೇ ಗೈಸ್ ನಮ್ಮ ಇಂಡಿಯಾ ತುಲೆ ನಮ್ಮ ಅಬ್ದುಲ್ ಕಲಾಂ ಸರ್ ನಮ್ಮ ಕ್ಲೋಸ್ ಆಗ್ತಿತ್ತು ಅಂತ ತೂಲಿ ಒಂದು ಪ್ರೌಡ್ ಮೂಮೆಂಟ್ ನಮ್ಮದು ಸೊ ಜನ ಬರೋದಿಲ್ಲ ರೆಂಚಿಗೆ ಸೊ ಮೂಲು ಜಾಸ್ತಿ ಸ್ಪೇಸ್ದ ಬಗ್ಗೆ ಬಂತೇರು ಇನ್ ಡೀಟೇಲ್ ಅದು ಅಲ್ಪ ಮೂರು ಜಾಗ ಇದೆ ಸೊ ಮೂಲ ನೀ ಡೂಮ್ ಲೆಕ್ಕ ಮಲ್ದೇರು ನೆತ್ತ ಉಲೈ ಪೋಯರ್ ನನಗೆ ಲೆಕ್ಕ ಒಂಥರ ರೆಡ್ಡೆ ಹಾಲಿವುಡ್ ಮೂವಿ ಪೋಯ್ ಲೆಕ್ಕ ಬಂತು ಕಂಪ್ಲೀಟ್ ಅದು ಇಂದಕ್ಕೆ ಮಾತಾ ರಾಕೆಟ್ ಲಾಂಚಿಂಗ್ ಬಗ್ಗೆ ಮಾತಾ ಕಂಪ್ಲೀಟ್ ಅದು ಜೋಕ್ಲಿಗೆ ಮತ್ತೊಂದು ಮಸ್ತ್ ಇಂಟ್ರೆಸ್ಟ್ ಇತ್ತು ಇಂಜಿನ ಮಾತಾ ವಾವ್ ಏನು ಲೈವ್ ಆಡಿತು ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ನಮ್ಮ ಮೂಮೆಂಟ್ ನಮ್ಮ ವರ್ಲ್ಡ್ ಒಂದು ಲಾಂಚ್ ಆದ ಟೈಮ್ ವಿಕ್ರಮ್ ಡಿಸೆಂಟ್ ವಾವ್ ಸೂಪರ್ ಅದ ಮಾತಾ ಟೈಮ್ ಬಂದಿದ್ದೀವಿ ಇದು ಐತೆ ಇಸ್ರೋದ ಲಾಂಚ್ ಆಗಿತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಈಗ ನೋಡಿ ಎರರ್ ಆಗಿತ್ತು ಅಂತ ನಿಕ್ಲಿಗೆ ಆರ್ಡರ್ ಉಂಟಾ ಅಂತ ನಮ್ಮ ಜೋಕುಲ್ ಮೊತ್ತ ಕಲ್ತಾ ಇರುತ್ತೆ ನಮ್ಮ ಜೋಕುಲ್ ಮರ್ಕಿರಿ ವಿನಸರ್ ಮಾರ್ಚ್ ಜುಪಿಟರ್ ಆರ್ಡರ್ ಇತ್ತು ಅದು ಮರ್ಕಿರಿ ವಿನಸರ್ ಮಾರ್ಚ್ ಜುಪಿಟರ್ ಸ್ಯಾಟರ್ನ್ ಯುರೇನಿಯಸ್ ನೆಪ್ಟ್ಯೂನ್ ಬೊಕ್ಕ ಪ್ಲೂಟೋ ಮಿಸ್ ಆಯ್ತು ನಾನು ಸೊ ಅದ್ರ ನೆಕ್ಸ್ಟ್ ಫರ್ದರ್ ಮೂವ್ ಅನ್ನಾಗ ಮೂಲು ನಮ್ಮ ಕೃಷಿತ ಬಗ್ಗೆ ಮತ್ತೊಂದು ಒಂಚೂರು ಯೋಗದ ಬಗ್ಗೆ ಒಂದು ಸಲ ಭದ್ರಾಸನ ಹಸ್ತಾಸನ ಇದು ಪೂರ ಯೋಗದ ಬಗ್ಗೆ ಕಂಪ್ಲೀಟ್ ಅದು ಫುಲ್ಲು ಮುಳ್ಳಿಗ್ಲಿಕ್ಕೆ ಪರ್ನ ಯೋಗಾಭ್ಯಾಸ ಎಲ್ಲ ಉಂಟು We can rotate our neck, okay, in one, not proper 360 degree, just half. ಯೋಗಾಭ್ಯಾಸ Okay, we'll start with the right and we'll take it to the left and then back to the right. Like this? Yes, half only. Just half. ಒಂದು ಚಕ್ರದ ಬಗ್ಗೆ ಮತ್ತೊಂದು ನಮ್ಮ ಬಾಡಿಗೆ ಚಕ್ರ ಒಂದು ಯೋಗದ ಗೊತ್ತಿತ್ತು ಡೀಟೇಲ್ ಅದು ನಮ್ಮ ನಮ್ಮ ಯೋಗ ಅನ್ನೋದು ಒಂದು ಕೆಲಸ ನಮ್ಮ ಫಸ್ಟ್ ಲೆವೆಲ್ಡೆಲ್ಲ ಧೋನಿಕ್ನಲ್ಲಿಗೆ ಚಕ್ರಸ ಬಗ್ಗೆ ಗೊತ್ತಿದ್ದ ಬಿಟ್ಟು ಕಮೆಂಟ್ ಮಾಡಲಿಲ್ಲ ನಮ್ಮ ಮಕ್ಕಳು ನಾಲೆಜಬಲ್ ಆಗಿಕೊಂಡು ಓಕೆ ಸೊ ನೀವು ಬ್ರೀದಿಂಗ್ ಪ್ಯಾಟರ್ನ್ ಒಟ್ಟಿಗೆ ಮೇಕಲ್ ಬಂದು ಕೊಡೋದಿಲ್ಲ ವೆರಿ ಗುಡ್ ಸೂಪರ್ ಸೊ ಯೋಗದ ಬಗ್ಗೆ ನಿಕ್ಲಿಗೆ ಡೀಟೇಲ್ ಅದು ಕೊಟ್ಟು ನಮ್ಮ ಒಂದು ಇಂದು ಉಂಟು ನನಗೆ ತಗೊಂಡಿದ್ದು ಅದ ವಿಷಯ ಬಂದಿದ್ದು ಓಕೆ ಎಸ್ ಗೈಸ್ ಚಕ್ರದ ಬಗ್ಗೆ ಬಂದಿದೆ ತುಲಿ ಒಂದು ಮಿತ್ತದವು ಕ್ರೌನ್ ಚಕ್ರ ಆರ್ ಸಹಸ್ರಾರ ಒಂದು ಥರ್ಡ್ ಐ ಚಕ್ರ ಒಂದು ಥ್ರಾಟ್ ಚಕ್ರ ಒಂದು ಹಾರ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಒಂದು ಸ್ಯಾಕ್ರಲ್ ಚಕ್ರ ರೂಟ್ ಚಕ್ರ ಆಯ್ತಾ ಕ್ವಾಲಿಟಿ ಫೋಟೋ ಪೋನಾಗ ಇಂಚ ನೀವು ಲೈಟ್ ಶೋಕನ್ ಸೆಟಪ್ ಮಲ್ದಿರು ಮೂಲು ನಿಕ್ಲಿಗೆ ದೈಪುರ ಉಂಡು ಕೆಲವು ನಮ್ಮನೆದ ತೋಲಿ ನಿಕ್ಲಿಗೆ ಮಾತ ಶೋಕ್ ದೈ ಟೋಪ್ಸ್ ಆಫ್ ಇಂಡಿಯಾ ಸೊ ಗ್ರೌಂಡ್ ಫ್ಲೋರ್ ಉಂಟು ನಾನು ನೆಕ್ಸ್ಟ್ ನಮ್ಮ ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಪಡ್ತು ಹೋಗೋದಿಲ್ಲ ನೆಕ್ಸ್ಟ್ ಕೋದು ತೂಕ ಅವಳು ಆದ ಮತ ಉಂಡು ಬಂದು ಓಕೆ ಎಸ್ ಸೊ ಫಸ್ಟ್ ಫ್ಲೋರ್ ಬರ್ತಾ ನಮಸ್ತೆ ಸೊ ಮೂಲು ನಮ್ಮ ಅಂಚಿದ್ದೆ ಬರ್ತಾ ಲೆಟ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಎಕ್ಸ್ಟ್ರೀಮ್ ಕಾರ್ನರ್ ಓಕೆ ಸೊ ಮೂಲು ಸ್ಟಾರ್ಟ್ ಮಾಡ್ಬೋದು ಒಂದು ಯಾವುದೊಂದು ಮೇನು ಓಡಿದೆ Stone chariot Hampi in Karnataka. ಹಂಪಿ Hampi in Karnataka. ಓಕೆ
ಫುಲ್ ದೀಪಲು. ಎಸ್, ನಮ್ಮ ಇಂಡಿಯನ್ ಫ್ಲಾಗ್. ನಮ್ಮ ಕಲ್ಚರ್ ಬಗ್ಗೆ ಕಂಪ್ಲೀಟ್ ಅದು. ಒಡಿಸ್ಸಿ ಸೊ ಮುಲ್ತ ಮುಗಿತ ಗೈಸ್. ನಾನು ನೆಕ್ಸ್ಟ್ ಪೋಯಿನಮ್ಮ ನೆಟ್ಟೆ ಮಿತ್ತು ಕೂಡ ಮಿತ್ತು ಉಂಡು. ಸೊ ಫಸ್ಟ್ ಫ್ಲೋರ್ ಆಂಡು ಸೆಕೆಂಡ್ ಫ್ಲೋರ್ ಒಂದು ಈ ಕಾನ್ಸೆಪ್ಟ್ ಮಸ್ತ್ ಇಷ್ಟ ಬೆಳಿಗ್ಗೆ. ಮೆಕ್ಯಾನಿಕಲ್ ಇಂಜಿನಿಯರ್ನ ಈ ಕಾನ್ಸೆಪ್ಟ್ ಗೇರ್ಸ್ ಕಂಪ್ಲೀಟ್ ಮುಂದೆ ಪೂರ ಡಿಸ್ಪ್ಲೇಸ್ ಕಂಪ್ಲೀಟ್ ಆದ ನಮಕ್ ಇಂಜಿನಿಯರ್ ಕಂಪ್ಲೀಟ್ ಆಗಿ ಬಂದಿರೋದು ಅದು ಮತ್ತು ವಿಷಯ ಬಂದು ಓಕೆ ಸ್ವಲ್ಪ ಡಿಫ್ರೆಂಟ್ ಕನ್ಸ್ಟ್ರಕ್ಷನ್ ಮತ್ತು ಪಾಡ್ದಿದೆ ಇದು ಆ್ಯಕ್ಚುಲಿ ಪಂಡ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಇದು ಇತ್ತು ಸದ್ಯ ಗೊಪ್ಪ ನಮ್ಮ 5G ನೆಟ್ವರ್ಕ್ ಐತೆ ನೆಟ್ಲ ಮಿತ್ತಿ ಮುಖಂಡು ಮತ್ತು ಹೋಗ್ಕೊಂಡು. ಸೊ ನಾನು ಈ ಸ್ಮಾರ್ಟ್ ಸಿಟಿ ನಮಗೆ ಕಂಪ್ಲೀಟ್ ಇತ್ತು ಅವು 2015 ಸ್ಟಾರ್ಟ್ ಮಾಡಿದ್ರಿ ಪ್ರಾಜೆಕ್ಟ್ಸ್ ಮಾತ್ರ. ಸೊ ಇದು ಅವನು ಆ್ಯಕ್ಚುಲಿ ಅವು ಇನ್ನೋಟ್ ಅದು ಇವತ್ತು ಇದಿಲ್ಲ ಫೇವ್ರೇಟ್ ಸೂಪರ್ ಅದನ್ನು. ನೆಕ್ಸ್ಟ್ ಫ್ಲೋರಿಗೆ ಹೋಗುವ ಮೇಲೆ ಹೋಗುವ ಈ ಫ್ಲೋರ್ ಮಸ್ತ್ ಇಷ್ಟ ಏನ ವಿಷಯ ದಾದ ಪಂಡ ಮುಲ್ಲಿಕ್ಲಿ ಇಂಡಿಯಾದ ದಾದ ಪಂಡ MNCs ಮಲ್ಟಿನ್ಯಾಷನಲ್ ಕಂಪನೀಸ್ ಬಗ್ಗೆ ಉಂಟು. ಮೂಲು ಹಿಂದೂಜಾ ಲ್ಯಾನ್ಸನ್ ಇಂಟರ್ L&T ಸಾರಿ ಅಂಚಿಗೆ ಲುಲು ಯೂಸಫ್ ಅಲಿ ఒక ఇంచికి అంబానీ రిలయన్స్ ఇండస్ట్రీస్ లిమిటెడ్ ఒక అంచికి వేదాంత ఇట్లా జోలి సో ఇంచికి హిందుస్థాన్ యూనిలివర్ లిమిటెడ్ మూలు ఒక ఇంచికి ITC ఒక అంచికి అదానీ గ్రూప్స్ ఫిట్నెస్ NPCI ರೂಪೇ UPI ఒక ఇంచికి ನಮ್ಮ ಬೈಜೂಸ್ ಲರ್ನಿಂಗ್ ಆ್ಯಪ್. ವಾ ಒಂಥರ ಕಾನ್ಸೆಪ್ಟ್ ಮಸ್ತ್ ಇಡ್ಡೈತೆ ನಿಂಗೆ ಇಷ್ಟ ಅಂಡು ನಮ್ಮನ್ನು ಒಂದು ಶೋಕೇಸ್ ಮಲ್ಪಲೇಕ MNCs ಅಂತ ಹೂ ಮತ್ತು ಕಂಪನೀಸ್ ಉಂಡು ఒక ಅಂಚನೆ ಇಲ್ಲಿ ಮೂಲದಲ್ಲಿ ಕಂಪ್ಲೀಟ್ ಅದು ಪಾಡ್ದಿರು ರಿಲಯನ್ಸ್ ವೇದಾಂತ ಹೂ ಮತ್ತು ಮೂಲ ಉಂಡು ಕೊಂಡದು ಪೆಪ್ಸಿ ಲೇಸ್ ಏರ್ ಇಂಡಿಯಾ ಒಂಥರ ಖುಷಿ ಅದು ನಿಂಗೆ ದೂರ. ಸೊ ಎ ವಿಂಗ್ಸ್ ಆಂಡ್ ನನ್ನ ಬಿ ವಿಂಗ್ ನೆಟ್ಟೆ ಪೋಡ್ತಿರ್ತೀರಿ ತಿರ್ತು ಜಾತ ನಾವು ಪೋಯಿತ್ತೆ ಸ್ವಲ್ಪ ಇದಾದ ಬಂಡಾಗ ಮುಲ್ಪದ ಸ್ಟಾಫ್ಸ್ನಾಗ ಮತ್ತು ದಿಕ್ಕಿರು ಎಡ್ಡೆಡ್ಡು ಸುಮಾರು ಜನ ಪಾತೇರಿಯ ಮಾತ್ರ ಬ್ಲಾಗ್ದ ನೆಟ್ಟು ಮನ್ಪೇರು ದಯ ಪಂಡ ಅಕ್ಲಿಗೂ ಕೆಲವು ಜನ ಒತ್ತುಣಿಚಿರು ದಯ ಪಂಡ ಅಕ್ಲಿಗೂ ಕೊಂಚ ಮನ್ಪನ್ ಗೊತ್ತಂಡಿ ಪ್ರತಿ ವರಿ ಪತ್ತದು ಅಕ್ಲಿನ ಒಂದು ಆತದೊಂದು ಹಬ್ಬ ಐಕ್ ಕೊಡೋದು ಮಾತಾಡ್ಲಿಟ್ಟು ಎಡ್ಡೆಡು ಪಾತಿರು ತಲ ತೊಂದರೆ ಇಜ್ಜಿ
ಅದನ್ನ ನಿಖಿಲ್ ಒಂದು ಕ್ವಶನ್ ಬರು ಮೀ ಪೋಯಿನವ್ರು ಮಾತಿರಲ್ಲ ಪಾತಿರ್ಪಾಯಿ ಉಳ್ಳಾಡ್ದಾಯ ಮೆರುಳದಾಯ ಪಾತಿರ್ಪೋಜೆ ಮಾಡೋದು ಇವಾಗ ಅಕ್ಲಿಗೆ ಇಷ್ಟ ಐತೆ ನಾವು ಪಾತಿರ್ಪೋಲಿ ಇವಾಗ ಕೆಲವರಿಗೆ ಎಂಚ ಬಂಡ ಅಕ್ಲೆ ಪಂದುಪ್ಪಿರು ಎಂಚ ಬಂಡ ಈ ಬ್ಲಾಗ್ಸ್ ನೆಟ್ ಮತ್ತು ಇಂಟ್ರಾಕ್ಟ್ ಮಲ್ಪೋಚಿ ಬಂದು ಡೈರೆಕ್ಟ್ ಅದು ಕ್ವಶನ್ಸ್ಗೆ ಇಂಟು ಬಂದಲೇ ಬಂದು ಅಂಚೆ ಬಂದುಪ್ಪಿರು ಓಕೆನೇ ಹೋಯ್ ಸೊ ನಿಖಿಲಿಗೆ ಅಲ್ಪ ಪಂಡೆ ಐತೆ ಶೇರ್ ಇಂಡಿಯಾ ಒಂದು ಮತ್ತು ಐತ ಪತ್ತ ಕಂಪ್ಲೀಟ್ ಮೂಲೊಂದು ಪಾಡ್ದೇರು ಪಂಡ ಅದನ್ನ ಭೇದ ಬಗ್ಗೆ ಒಂಜಿ ಓಕೆನೆ ಹೆಂಗೆ ಎಂಚ ವರ್ಡ್ಸ್ ಪಾಡೋಡು ಬಂದು ಗೊತ್ತೊಂದಿಜ್ಜಿ ಓವರಾಲ್ ಬಂದ್ಕೊಂಡು ನಮ್ಮ ಇಂಡಿಯನ್ ಕಂಪ್ಲೀಟ್ ಶೋಕೇಸ್ ಮಾಡಿದ್ರು ಗೈಸ್ ಎಡ್ಡೆ ರೀತಿ ಎಡ್ಡೆ ಟಾಪ್ ರೀತಿ ಇಂಡಿಯನ್ ಶೋಕೇಸ್ ಮಾಡಿದ್ರು ಬಂಡ ಪ್ರೌಡ್ ಇಂಡಿಯನ್ ಮೂಮೆಂಟ್ ಅವು ಎ ವಿಂಗ್ ಒಂದು ಬಿ ವಿಂಗ್ ತೋಜೋಡು ಅಂಚೆ ಸೈಡ್ ವರ ಫುಲ್ ನಿಕ್ಲು ಪೋಯಿನ ಬರ್ತದೆ ಮಿತ್ತು ಬರ್ತದೆ ಅಲ್ತದ ಬಗ್ಗೆ ಇಂಚೆ ಸೈಡ್ ಬರೋದು ಯುಗಲ್ ಸೈಡ್ ಎ ಬಿ ಸಪ್ರೇಟ್ ಏನು ಅಲ್ಪ ತೂಪು ಒಂದು ಮತ್ತೆ ಅಂಚಿದ ಅಲ್ಪ ಗ್ಲಾಸ್ ತೋಜಿಂದ ಎಂದು ಮತ್ತೆ ತೂತನೆ ಜೊತೆ ನಿಮ್ಗೆ ಮಿತ್ತು ಪೋನ ಗೊತ್ತಾಯಿ ನಾವು ಬಿ ವಿಂಗ್ ಸಪ್ರೇಟ್ ಆಗಿ ತಿರ್ತಿರಿ ಬರೋಡು ಬಂದು ಎನ್ನ ಡ್ರೀಮ್ ಪ್ಲೇಸ್ ಲಡಾಖ್ ನಮ್ಮ ಆಡೆ ಪೋಪನೆ ಗೈಸ್ ಒಂಜಿ ದಿನ ನಿಖಿಲಿನ ಒಟ್ಟಿಗೆಲ್ಲ ತುಂಬ ಬ್ಲಾಗ್ ಓಕೆ ಬುಕ್ ಕಂಪ್ಲೀಟ್ ಅದು ಬರೀತೀರಾ ಮೂಲು ಓದಿದ ಮೂಲು ರಿಟರ್ನ್ ದಿಯೋಡ ಏನಾಗ ದೆತ್ತೊಂದಲ್ಲಿ ಪಂಡಿರ್ ಗೈಸು ನಮಗೆ ಓದಿರೋ ದೆತ್ತೊಂದು ಬಂದು ಕಾರ್ಗಿಲ್ಲ ಇರೋ ಒಂಜಿ ಹೇಳ್ತದ ಇರೋ ಒಂಜಿ ಯೂನಿಯನ್ ಟೆರಿಟರೀಸ್ ಆಫ್ ಲಡಾಖ್ ಮೂಜಿ ನಮ್ಮ ದೆತ್ತೊಂಡ ನಮ್ಮ ಸ್ವಂತ ಫ್ರೀ ಗೈಸ್ ಓಕೆ ಕಾಸು ಕೊರ್ರಿಜ್ಜಿ ಲೈಕ್ ಟೂಲಿ ಒಂದು ವೇರ್ ಆರ್ ಯು ಗೈಸ್ ಫ್ರಮ್ ವಿಚ್ ಪ್ಲೇಸ್ Ladakh. Okay, okay. Yeah. That's a dream place. Yeah. Have you been there? No, actually I'm a biker, so I missed one place. That is Ladakh. So next time definitely I will attend your place. So your culture, everything is excellent. Leh. So guys, Ladakh देखला पूरा. अपना ಒಂತರ ದಾದ ಬಂದ್ಕೊಂಡು ಕಂಪ್ಲೀಟ್ ಎಡ್ಡೆ ಬಿಲ್ಲಿರು ಗೈಸ್ ಪಂಡ ಎಡ್ಡೆ ಪಾತಿರ್ವಿರು ಮಾತ ಒಂಥರ ದೇ ಆರ್ ನೈಸ್ ವರ್ಡ್ಸ್ ಇಜ್ಜಿ ಬಂದು ಬಂದರೆ ಸೊ ನೆಕ್ಸ್ಟ್ ಟೈಮ್ ನಮ್ಮ ಇಂಚಿನೆಲ್ಲ ಮಲ್ಲೇಜಿ ಗೈಸ್ ಲೇ ಲಡಾಖ್ ನಮ್ಮ ಪೋಪನಿ ದಾದಲ್ಲ ಮಲ್ಲೇಜಿ ನೆಕ್ಸ್ಟ್ ವೆಕೇಶನ್ ತೂಕ ಪ್ಲ್ಯಾನ್ ಉಂಡು ಕೈಟ್ ಕಾಸು ಬೋಡು ಗಾಡಿ ರೆಡಿ ಉಂಡು ಪೋಯ್ ಓಕೆ ಸೊ ಹೇಲೋ ಗೈಸ್ ಮಾತಿರಲ್ಲ ಕನ್ನಡ ಹೊಸ ಸ್ವಾಗತ ಎಸ್ ಗೈಸ್ ಅಲ್ತದ ನಾನು ನೆಕ್ಸ್ಟ್ ನಮ್ಮ ಪಿರ ಗ್ರೌಂಡ್ ಫ್ಲೋರ್ ಬತ್ತ ಪಿರೊಂಜಿ ಸೈಡ್ ಮೂಲು ನಿಕ್ಲೆಗ್ ಒಂಜಿ ದಾದ ಬಂದು ನಮ್ಮ ಒಂಜಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಅದ್ರ ಬಗ್ಗೆ ನಿಕ್ಲಿಕ್ಕೆ ತೋಜಾವೆ ಅವು ಆಲ್ಮೋಸ್ಟ್ ಮಾತಿರಲ್ಲ ಖುಷಿ ಅವು ನಿನ್ನೆ ಬ್ಯಾಪ್ಸ್ ಹಿಂದೂ ಮಂದಿ ನೆಟ್ ಆಲ್ಮೋಸ್ಟ್ 90% ಮಾತ್ರ ಡೆಮೋ ಮಾಡೆಲ್ಸ್ ಲೆಕ್ಕ ಮಾಡ್ಬೋದು ಈತೆ ಮತ್ತು ಮಾತ್ರ ಸಿಕ್ಕಲ್ಲ ತೋಡ್ ಗೈಸ್ ನಮ್ಮ ಇಂಡಿಯಾದ ಶೋಪನ್ನು ಗೊತ್ತಿದೆ ಸತ್ಯ ಬಂದು ಮೂಜಿ ಫ್ಲೋರ್ದು ಕಂಪ್ಲೀಟ್ ಆದ ಇಂಡಿಯನ್ ತೋಜಾದ್ರೆ ಎಂಚ ವಿಷಯ ಬಂದು ಅವ್ರು ಸತ್ಯ ಅಲ್ಲ ಈತು ಮಾತ್ರ ವಿಷಯ ಉಂಟು ನಮ್ಮ ಇಂಡಿಯಾ ತಿಳಿದರೆ ನೆಕ್ಸ್ಟ್ ಟೈಮ್ ಅಂತ ಸತ್ಯ ಅಲ್ಲ ಹಿಂಗೆ ಈ ಎಕ್ಸ್ಪೋ ಬತ್ತಿ ಹಿಡಿದು ಮಸ್ತ್ ಖುಷಿಯಿಂದ ಅದ ಬಂಡ ಇಂಡಿಯನ್ ಓಟ್ರಾಸ್ ಹಿಂಗೆ ಎಕ್ಸ್ಪ್ಲೋರ್ ಮಲ್ಪೊಡಿದು ಅದಲ್ಲ ಅವ್ರೆ ಟೆನಿ ಕಾಸ್ಟ್ ದಯಬಂಡ ಇಂಡಿಯಾದ ಆತು ವಿಷಯ ಉಂಟು ಎಕ್ಸ್ಪ್ಲೋರ್ ಮಲ್ಪೇರ ನಮಗೆ ಮಂದುಗ ಸೊ ನಿಗಲಿಗೆ ಸ್ಟೇಜ್ ತೋಲಿಯದೆ ಮತ್ತೆ ಫುಲ್ ಖಾಲಿ ಇಜ್ಜ ಮೂಲು ನಿಕ್ಲಿಗೆ ಇನಿ ಆಂಡ ಕತ್ತಲಿಗೆ ಮೂಲೆ ಅಂತ ತೋಜಾವೆ ನಿಕ್ಲಿಗೆ ಎಂಚ ಕ್ರೌಡ್ ಉಪ್ಪುಂಡು ಬಂದು ಮೂರನೇ ಲಾಸ್ಟ್ ಶುಕ್ರವಾರ ಬತ್ತಿದ್ದ ಫುಲ್ ಇತ್ತು ಮೂಲ ಕ್ರೌಡ್ ಎಂಗ್ಲಿಗೆ ತಿಕ್ಕಿದ ಪಿಲ್ನಲ್ಲಿಗೆ ಉಲಾಯ್ದ ಸ್ಟೇಜ್ ಜಸ್ಟ್ ಇಂಡಿಯನ್ ಪೆವಿಲಿಯನ್ ಪೋಯರೆ ಜನ ತೂಲೆ ಗೈಸ್ ಫುಲ್ ಪೆವಿಲಿಯನ್ ತೂಲೆ ಪೋಯರೆ ಜನ ಕಂಪ್ಲೀಟ್ ಲಾಸ್ಟ್ ಟೈಮ್ ಲಂಚ್ ಆಯ್ತು ಗೈಸ್ ಹೆಂಗೆಲ್ಲ ಪರ್ಫಾರ್ಮೆನ್ಸ್ ಇವರು ಹೆಚ್ಚಿನಾಗಲಿ ಬರ್ತಿದ್ದೀರಿ ಮಾತ್ರ ಏರಿಗೆಲ್ಲ ನಮ್ಮ ಮೂಲೆ ತಕ್ಕೈನಗಳಿಗೆಲ್ಲ ಬಿಲಿನಲ್ಲಿಗೆ ಬೇರೆ
ಅವನಿಗೆ ಮಸ್ತ್ ಬೇಜಾರಾಗ್ತದೆ ನಮ್ಗೆ ಡ್ರೈವರ್ ನಮಗೆ ಇದೇ ಇಷ್ಟ ಇದ್ರೆ ಕೊಡ್ತೇವೆ ನಬಿರಾಗಲ್ಲಿ ಹೋಗೋದು ಸ್ಟೇಜ್ ಹೋಗಿ ಹೋಗ್ತೀನಿ ಕದೇ ಅವನಿಗೆ ಒಂದು ಅವಳು ಬಂಡ ಓಪನ್ ಗೈಸ್ ಓಪನ್ ಪರ್ಫಾರ್ಮೆನ್ಸ್ ಆಪನ್ ಅಲ್ಪ ಇದು ಅವನ ಪರ್ಫಾರ್ಮೆನ್ಸ್ ಅವನೊಂದು ಬೋದು ಇದು ವರ್ಕ ಸೊ ನೆಕ್ಸ್ಟ್ ಜಸ್ಟಿಸ್ ಸಾಂಗ್ ಇದೆ ನೆಕ್ಸ್ಟ್ ನಾವೇ ಲಡಾಖ್ ತಗೋಣ ಪೀಕಾಕ್ ಡ್ಯಾನ್ಸಿಂದ ಒಂದು ಕೇಳಿದೆ ನೀನು ತೂಕ ಟಾಪ್ ಗಾಡಿಲಿ ಮುಲ್ಪನ ಮಾತ ಅರೇಬಿಯನ್ ಬರ ಇಂದೇ ಎಂದು ರಾಜೇ ನಮ್ಮ ಗಾಯ್ಸ್ ಒಂದು ಅರೇಬಿಯನ್ ಕಿಂಗ್ ದುಬೈದ ಕಿಂಗ್ ಅಂತೂ ಗೈಸ್ ಎಂದು ದುಬೈದ ಯಾರು ದುಬೈದ ಕಿಂಗ್ ಓ ದೇವ ಹೆಂಗ್ ಸತ್ಯ ಎಲ್ಲ ಗೊತ್ತಿತ್ತು ಫುಲ್ಲಿ ಇರಂದೆ ಗಾಡಿ ಬೇರೆ ದುಬೈದ ಕಿಂಗ್ ಸೆಕ್ಯೂರಿಟಿ
ಇನಿತ್ತ ದಿನಕ್ಕೊಂದು ಸಾರ್ಥಕ ಯಾನ್ ಸತ್ಯ ಅಂದೂಪನವೇ ರಡ್ಡು ಗಾಡಿ ಬರ್ತೀನಿ ಜನ ನೆಂಚಂಡು ಮೂಲು ಉಂತೈನ ಹಿಡಿದು ಬೊಕ್ಕತ ಗೊತ್ತೈನ ವಿಷಯ ವಾ ಲೈವ್ ದೂಪೆ ಅಂದ್ರೆ ಲೈಫಲ್ಲಿ ಆಲ್ ಇಂಚ ಕನ್ನದೆದುರು ಇಂಚ ಗ್ರೇಟ್ ಅದ ಗಾಯಸ್ ಎಂಚೆತ್ತು ಇಂಡಿಯನ್ ಪೆವಿಲಿಯನ್ ನಿಕ್ಲಿಗೆ ಇಷ್ಟ ಆನದೇನು ಇಷ್ಟ ಆದಿತ್ತಿಂದ ಇರ್ತ ಕಮೆಂಟ್ ಮಾಡ್ದು ಕೊಡ್ಲೆ ಸೊ ನಿಕ್ಲಿಗೆ ಈ ವ್ಲಾಗ್ ಎಂಚ ಮಲ್ಪೆ ಪಂಡ ಕಂಟಿನ್ಯೂಷನ್ ವ್ಲಾಗ್ಸ್ ಮಲ್ಪೆ ಪಂಡ ಐತೆ ಸಪೋಸ್ ಏನಿತ್ತು ಮೂಲಿತೆ ಮೂಲ ಪಾಸ್ ಕೊರಿಯೋಣ ಇಂಡಿಯನ್ ಪೆವಿಲಿಯನ್ ನೆಕ್ಸ್ಟ್ ಬೇತೆ ಪೆವಿಲಿಯನ್ ಅಂಚ ಸೊ ನಿಕ್ಲಿಗೆ ಒಂದು ಎಪಿಸೋಡ್ 1 2 3 4 ಆ ಲೆಕ್ಕ ನೆನು ಪತ್ತಂಬೋಪೆ ಓಕೆ ಸೊ ನಿಕ್ಲಿನ ಕಮೆಂಟ್ಸ್ ಮಾತ್ರ ತಿರ್ತು ಪಾಡ್ಲೆ ನಿಕ್ಲಿಗೆ ಇಷ್ಟ ಆದಿತ್ತಲ್ಲ ಪಾಡ್ಲಿ ಇಷ್ಟ ಆಯ್ಜಿನ್ಲ ಪಾಡ್ಲೆ ಸೊ ನಿಕ್ಲಿಗೆ ಗೊತ್ತಿತ್ತಿನ ವಿಷಯ ಏನಕ್ಕೆ ಯಾನ್ ಪನ್ನ ಹಿಡಿದು ನಿಕ್ಲಿಗೆ ಜಾಸ್ತಿ ಫರ್ದರ್ ಇನ್ಫಾರ್ಮೇಷನ್ಸ್ ಇತ್ತಿಂದ ಪಂಡ ಐನ್ಲ ಪಾಡ್ಲೆ ಖುಷಿಯೇ ಓಕೆ ಸೊ ಎನಿ ಫೀಡ್ಬ್ಯಾಕ್ಸ್ ಆರ್ ಅಪ್ರಿಷಿಯೇಟೆಡ್ ಸೊ ಎಂಚಿನೆಲ್ಲ ಬರಲಿ ನಮ್ಮ ಖುಷಿ ಟೈಮ್ ನಾವು ಅಂಚೆನೆ ಲೈಕ್ ಸಬ್ಸ್ಕ್ರೈಬ್ ಅಂತ ಮಲ್ಪಿರೋ ಮರಪೂಜೆಗೆ ಸಿತ್ತೇನೆ ಮಲ್ತು ಬಿಡ್ಲಿ ನಮ್ಮ ನೆಕ್ಸ್ಟ್ ಪೆವಿಲಿಯನ್ಗೆ ಹೋಗಿ ಓಕೆ